ಮಂಗಳೂರಿನ ಆಪಲ್ ಮೊಬೈಲ್ ಶೋರೂಮ್ ಒಂದರಲ್ಲಿ ಇತ್ತೀಚೆಗೆ ನಡೆದ ಕಳ್ಳತನ ಪ್ರಕರಣವನ್ನು ಭೇದಿಸಿದ ಮಂಗಳೂರು ಪೊಲೀಸರು ಓರ್ವ ಆರೋಪಿ ಸಹಿತ ಕಳವಾದ 40 ಮೊಬೈಲ್ಗಳನ್ನು ಆರೋಪಿಯಿಂದ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಗಳೂರು ಆಪಲ್ ಮೊಬೈಲ್ ಶೋರೂಮ್ ಒಂದರಲ್ಲಿ ಇತ್ತೀಚೆಗೆ ನಡೆದ ಕಳ್ಳತನ ಪ್ರಕರಣವನ್ನು ಭೇದಿಸಿರುವ ಮಂಗಳೂರು ಪೊಲೀಸರು ಓರ್ವ ಆರೋಪಿ ಸಹಿತ ಕಳವಾದ 40 ಮೊಬೈಲ್ಗಳನ್ನು ಆರೋಪಿಯಿಂದ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಾರಾಷ್ಟ್ರ ಮೂಲದ ಆರೋಪಿಯನ್ನ ಮುಂಬೈನಲ್ಲಿ ಮಂಗಳೂರು ಪೊಲೀಸರು ಬಂಧಿಸಿದ್ದು ಸುಮಾರು 41 ಲಕ್ಷ ರೂಪಾಯಿ ಮೌಲ್ಯದ ಕಳವಾದ ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಈ ಕುರಿತು ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲ ಸಮಯದ ಹಿಂದೆ ನಗರದ ಆಪಲ್ ಶೋರೂಂನಿಂದ 60 ಲಕ್ಷ ರೂಪಾಯಿಗಳಿಗೂ ಅಧಿಕ ಮೌಲ್ಯದ 68 ಮೊಬೈಲ್ಗಳು ಕಳವಾಗಿರುವುದಾಗಿ ದೂರು ನೀಡಲಾಗಿತ್ತು. ಈ ಕೃತ್ಯವನ್ನು ಇಬ್ಬರು ಆರೋಪಿಗಳು ಎಸಗಿರುವುದು ಪತ್ತೆಯಾಗಿದ್ದು ಓರ್ವನನ್ನ ಬಂಧಿಸಲಾಗಿದೆ. ಬಂಧಿತ ಆರೋಪಿಯ ವಿರುದ್ಧ ಮುಂಬೈನಲ್ಲಿ ಕಳ್ಳತನ ಸೇರಿ 9ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಎಂದು ಅವರು ಹೇಳಿದರು. ಇನ್ನು ಸಿಸಿಬಿ ತಂಡ ಆರೋಪಿಗಳ ಪತ್ತೆಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ತಂಡಕ್ಕೆ ಪ್ರೋತ್ಸಾಹಧನವಾಗಿ 10,000 ರೂಪಾಯಿ ನಗದು ಬಹುಮಾನವನ್ನು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈ ಸಂದರ್ಭ ಘೋಷಿಸಿದರು. ಶ್ರಮಪಟ್ಟು ಅವರ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಅದೇ ರೀತಿ ಈಸ್ಟ್ ಇನ್ಸ್ಪೆಕ್ಟ್ರು, ಈಸ್ಟ್ ಕದ್ರಿ ಪೊಲೀಸ್ ಸ್ಟೇಷನ್, ಆಮೇಲೆ ನಮ್ಮ ACP ಅವರೆಲ್ಲ ಭಾಳ ಒಳ್ಳೆ ತಂಡದ ರೀತಿಯಲ್ಲಿ ಕೆಲಸ ಮಾಡಿ ಈ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ. ಅವ್ರಿಗೆ ನಾನು ಪ್ರೋತ್ಸಾಹ ಮಾಡಲಿಕ್ಕೆ ಸುಮಾರು 10,000 ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದೆ. ಈಗ ಈ ಒಂದು ಇನ್ಸಿಡೆಂಟಲ್ಲಿ ಏನಾಗಿದೆ, ಬರಬೇಕಾದ್ರೆ ಬೈ ಟ್ರೈನ್ ಬಂದಿದ್ದಾರೆ ಅಫೆಂಡರ್ಸ್. ಸ್ವಲ್ಪ ಎಲ್ಲ ಸಾರ್ವಜನಿಕರು ಮತ್ತು ಅಂಗಡಿ ಮಾಲೀಕರು ಅವರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಅನುಮಾನಾಸ್ಪದವಾಗಿ ಯಾರೇ ಅಂಗಡಿಗಳಲ್ಲಿ ಬಂದಾಗ ಅದನ್ನು ಅಲರ್ಟ್ ಮಾಡಿಕೊಂಡು ಸ್ವಲ್ಪ ಯಾರು ಅಂತ ಲೋಕಲ್ ಪೊಲೀಸಿಗೆ ತಿಳಿಸೋದೆಲ್ಲ ಮಾಡಬೇಕಾಗುತ್ತೆ. ಅಂಗಡಿ ಅಂತ ಇಟ್ಕೊಂಡ್ಮೇಲೆ ಬರೀ ವ್ಯವಹಾರ ಮಾಡೋದೇ ಉದ್ದೇಶ ಅಲ್ಲ, ಅವರು ಆಸ್ತಿ ಪಾಸ್ತಿ ರಕ್ಷಣೆ ಮಾಡ್ಕೊಳೋಂಥದ್ದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಇದರಲ್ಲಿ ಬೈ ಟ್ರೈನ್ ಬರ್ತಾರೆ, ನಂತರ ಇಲ್ಲಿಂದ ವಾಪಸ್ ಹೋಗಬೇಕಾದ್ರೆ ಉಡುಪಿವರೆಗೂ ಬೈ ಬಸ್ ಹೋಗ್ಬಿಟ್ಟು ಉಡುಪಿಯಿಂದ ಟ್ರೈನ್ ಹಿಡ್ಕೊಂಡು ಮುಂಬೈವರೆಗೂ ಹೋಗ್ಬಿಟ್ಟು, ಮುಂಬೈ ಅಷ್ಟೇ ಅಲ್ಲದೆ ಈ ಮೊಬೈಲ್ಗಳು ಯಾರಿದ್ದಾರೆ ಅದು ಡಿಫ್ರೆಂಟ್ ಕ್ಲೈಂಟ್ಸ್ ಯಾರಿರ್ತಾರೆ, ಈ ಕಳ್ಳತನದ ಮಾಲ್ ಸ್ವೀಕಾರ ಮಾಡುವಂಥವ್ರು, ಅಂಥವ್ರಿಗೆಲ್ಲ ಕೊಡಲಿಕ್ಕೆ ಮುಂಬೈ, ರಾಜಸ್ಥಾನ್ ಈ ಭಾಗದಲ್ಲೆಲ್ಲ ಓಡಾಡ್ಕೊಂಬಂದಿದ್ದಾನೆ ಆರೋಪಿ. ಸೊ ಈ ಭಾಳಷ್ಟು ಜನರಿಂದ ನಾವು ಒಟ್ಟು 41 ಮೊಬೈಲನ್ನು ರಿಕವರಿ ಮಾಡ್ಕೊಂಡು. ಹೌದು, ಫುಲ್ ಟೈಮ್ ಪ್ರೊಫೆಷ್ನಲ್ ಅಫೆಂಡರೇ. ಅವನ ಹಿಂದೆ ಇರೋಂಥ ಪ್ರಕರಣಗಳೂ ಹೆಚ್ಚು ಕಳ್ಳತನ ಪ್ರಕರಣಗಳು, ಅಂಗಡಿ ಕಳ್ಳತನ ಮಾಡಿರುವಂಥದ್ದು, ಮನೆ ಕಳ್ಳತನ ಮಾಡಿರುವಂಥದ್ದೇ ಇದೆ. ಈ ಸಂದರ್ಭ ಡಿಸಿಪಿಗಳಾದ ಹರಿರಾಮ್ ಶಂಕರ್ ಹಾಗೂ ದಿನೇಶ್ ಕುಮಾರ್ ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.